ಸಂಯುಕ್ತ ಅರಬ್ ಸಂಸ್ಥಾನದ ಅಧ್ಯಕ್ಷ ಹಾಗೂ ಅಬುಧಾಬಿಯ ದೊರೆ ಶೇಖ್ ಖಲೀಫಾ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು ಇಂದು ನಿಧನರಾಗಿದ್ದಾರೆ. ಶೇಖ್ ಖಲೀಫಾ ಬಿನ್ ರಾಯದ್ ಅಲ್ ನಹ್ಯಾನ್ ಅವರು ನವೆಂಬರ್ 3, 2004ರಿಂದ ಅಬುಧಾಬಿಯ ಆಡಳಿತಗಾರರಾಗಿದ್ದರು. ಅವರ ತಂದೆ ಹಿಂದಿನ ದೊರೆ ಶೇಖ್ ಜಾಯದ್ ಬಿನ್ ಸುಲ್ತಾನ್ ನಹ್ಯಾನ್ ಅವರು ನವೆಂಬರ್ 2, 2004ರಂದು ನಿಧನರಾದ ನಂತರ ಶೇಖ್ ಖಲೀಫಾ ಅವರು ಅಬುಧಾಬಿಯ ದೊರೆಯಾಗಿ ಅಧಿಕಾರ ವಹಿಸಿದ್ರು. ಅವರು ಶೇಖ್ ಜಾಯದ್ ಅವರ ಹಿರಿಯ ಪುತ್ರರಾಗಿದ್ದರು ಹಾಗೂ ಸಂಯುಕ್ತ ಅರಬ್ ಸಂಸ್ಥಾನದ 2ನೇ ಅಧ್ಯಕ್ಷ ಹಾಗೂ ಎಮಿರೇಟ್ ಆಫ್ ಅಬುಧಾಬಿಯ 16ನೇ ದೊರೆಯಾಗಿದ್ದರು. ಯುಎಇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದಂದಿನಿಂದ ಅವರು ಅಲ್ಲಿನ ಸರ್ಕಾರ ಮತ್ತು ಅಬುಧಾಬಿಯ ಸರ್ಕಾರದಲ್ಲಿ ಹಲವಾರು ಆಮೂಲಾಗ್ರ ಬದಲಾವಣೆಗಳನ್ನು ತರಲು ಶ್ರಮಿಸಿದ್ರು. ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಿದ ಅವರು ಈ ದೇಶವನ್ನ ತಮ್ಮ ಮನೆಯಿಂದಲೇ ತಿಳಿದು ಅಲ್ಲಿ ಕೆಲಸ ಮಾಡುವ ಜನರಿಗೆ ಉತ್ತಮ ಜೀವನ ಒದಗಿಸುವ ನಿಟ್ಟಿನಲ್ಲೂ ಶ್ರಮಿಸಿದ್ರು. ಸಂಯುಕ್ತ ಅರಬ್ ಸಂಸ್ಥಾನದುದ್ದಕ್ಕೂ ಸಂಚರಿಸಿದ್ದ ಅವರು ಈ ಸಂದರ್ಭ ವಸತಿ ನಿರ್ಮಾಣ, ಶಿಕ್ಷಣ ಮತ್ತು ಸಮಾಜ ಸೇವೆಗಳ ಕಾರ್ಯಗಳಿಗೆ ಸಂಬಂಧಿಸಿದ ಯೋಜನೆಗಳ ಜಾರಿಗೆ ಸೂಚಿಸಿದ್ರು. ಅಲ್ಲಿನ ಫೆಡರಲ್ ನ್ಯಾಷನಲ್ ಕೌನ್ಸಿಲ್ಗೆ ಸದಸ್ಯರ ನೇಮಕಾತಿ ವ್ಯವಸ್ಥೆಗೂ ಮುಂದಡಿಯಿಟ್ಟಿದ್ದ ಅವರು ಯುಎಇಯಲ್ಲಿ ನೇರ ಚುನಾವಣೆ ನಡೆಸುವತ್ತ ಮೊದಲ ಹೆಜ್ಜೆಯನ್ನಿಟ್ಟಿದ್ರು. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ವಿ4 ನ್ಯೂಸ್, ಯುಎಇ.